ದುಬೈಯ ಯಕ್ಷಗಾನ ಅಭ್ಯಾಸ ತರಗತಿ ತನ್ನ ನೂತನ ಯೋಜನೆಯಂತೆ ದುಬೈ ಮತ್ತು ತಾಯ್ನಾಡಿನ ಯಕ್ಷಗಾನ ರಂಗದ ಸಾಧಕರೊಬ್ಬರನ್ನು ಗುರುತಿಸಿ ವಿಶೇಷವಾಗಿ ವಾರ್ಷಿಕ ಯಕ್ಷರಕ್ಷಾ ಗೌರವ ಪ್ರಶಸ್ತಿ ನೀಡಲು ಉದ್ದೇಶಿಸಿದಂತೆ 2021-22ರ ಸಾಲಿನ ಪ್ರಶಸ್ತಿಗೆ ಯಕ್ಷಗಾನ ಕಲಾವಿದರು ದುಬೈ ತಾಯ್ನಾಡಿನಲ್ಲಿ ಯಕ್ಷಗಾನ ಸಂಘಟಕರಾಗಿ ಗುರುತಿಸಿಕೊಂಡ ಸುವರ್ಣ ಪ್ರತಿಷ್ಠಾನ ಎಂಬ ಸೇವಾ ಸಂಸ್ಥೆಯ ಮೂಲಕ ವಿವಿಧ ಸೇವಾ ಯೋಜನೆ ಯಕ್ಷಗಾನ ಕಲೆ ಕಲಾವಿದರಿಗೆ ನೆರವಿನ ಹಸ್ತ ಚಾಚುತ್ತಿರುವ ಸಹೃದಯ ಸಾಧಕ ಪ್ರಭಾಕರ್ ಡಿ ಸುವರ್ಣ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಈಗಾಗಲೇ 1 ವರ್ಷ ಪೂರೈಸುವ ಈ ಯೋಜನೆಯಲ್ಲಿ ನಿವೃತ್ತ ಕಲಾವಿದರನ್ನು ಗೌರವಿಸುವ ಈ ಯಕ್ಷರಕ್ಷಾ ಗೌರವ ಯೋಜನೆಯಲ್ಲಿ ತ್ರೈಮಾಸಿಕಕ್ಕೆ 3 ಮಂದಿಯಂತೆ 12 ಮಂದಿ ಹಿರಿಯ ಕಲಾವಿದರನ್ನು ಗೌರವಧನ ನೀಡಿ ಗೌರವಿಸಲಾಗಿದೆ. 3 ಮಂದಿಗೆ ತುರ್ತು ವೈದ್ಯಕೀಯ ನೆರವನ್ನು ಕೂಡ ನೀಡಲಾಗಿದೆ. ಜೂನ್ 11ರಂದು ನಡೆಯಲಿರುವ ದುಬೈ ಯಕ್ಷೋತ್ಸವದ ಅಂಗವಾಗಿ ನಡೆಯಲಿರುವ ಲಲಿತೋಪಾಖ್ಯಾನ ಯಕ್ಷಗಾನ ಪ್ರದರ್ಶನದ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ವಿಶೇಷ ಪ್ರಶಸ್ತಿಯನ್ನ ನೀಡಿ ಪ್ರಭಾಕರ ಡಿ ಸುವರ್ಣ ಅವರನ್ನು ಗೌರವಿಸಲಾಗುವುದೆಂದು ದುಬೈ ಯಕ್ಷಗಾನ ಅಭ್ಯಾಸ ತರಗತಿಯ ಸಂಚಾಲಕರಾದ ಕೊಟ್ಟಿಂಜ ದಿನೇಶ್ ಶೆಟ್ಟಿಯವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, ವಿ4 ನ್ಯೂಸ್, UAE.